ರವಿ ಕಟಪಾಡಿ ಎಂದಾಕ್ಷಣ ಮಾನವೀಯತೆಯ ಸಾಕಾರ ಮೂರ್ತಿ. ಈತನ ಹೆಸರು ಕೇಳಿದರೆ ಬೃಹತ್ ಆಕೃತಿಯ ವೇಷಗಳು ಕಣ್ಮುಂದೆ ಬರುತ್ತೆ. ಬಡತನವಿದ್ರೂ ಪರರಿಗಾಗಿ ಮಿಡಿಯುವ ಹೃದಯ ವೈಶಾಲ್ಯತೆಯ ಹಲವು ಸಮಾಜಮುಖಿ ಕೆಲಸ ಕಾರ್ಯಗಳು ಸಮಾಜದ ಮುಂದೆ ಅನಾವರಣಗೊಳ್ಳುತ್ತೆ. ಉಡುಪಿಯ ಕೃಷ್ಣಾಷ್ಟಮಿಯ ಸಂದರ್ಭದಲ್ಲಿ ವಿಚಿತ್ರ ವೇಷಗಳನ್ನು ಹಾಕಿ ಅದರಿಂದ ಬಂದ ಹಣವನ್ನು ಅನಾರೋಗ್ಯ ಪೀಡಿತ ಬಡ ಮಕ್ಕಳಿಗೆ ನೀಡ್ತಾ ಇದ್ದ ರವಿ ಕಟಪಾಡಿಯ ಸಮಾಜ ಸೇವೆಯೇ ಅನನ್ಯ. ಹೀಗೆ ವಿಚಿತ್ರ ರಾಜಗಾಂಭೀರ್ಯದ ಹೆಜ್ಜೆಗಳನ್ನ ಇರಿಸುತ್ತಾ ಬರುತ್ತಿರುವ ವೇಷಗಳನ್ನ ಕಂಡಾಗ ನಿಮಗೆ ಹಾಲಿವುಡ್ ಮೂವಿಗಳು ನೆನಪಾಗಬಹುದು. ಆದ್ರೆ ಹಾಲಿವುಡ್ ಮೂವಿಗಳನ್ನು ಮೀರಿಸುವಂತಹ ವೇಷಭೂಷಣಗಳನ್ನ ಖುದ್ದಾಗಿ ಹಾಕಿಕೊಂಡು ಅದರಿಂದ ಬಂದ ದುಡ್ಡನ್ನ ತನಗಾಗಿ ಚಿಕ್ಕಾಸು ಇರಿಸದೆ ಬಡ ಮಕ್ಕಳ ವೈದ್ಯಕೀಯ ಚಿಕಿತ್ಸೆಗೆ ನೀಡಿ ನೆರವಾದವರೇ ಈ ಮಾನವೀಯ ವ್ಯಕ್ತಿತ್ವದ ರವಿ ಕಟಪಾಡಿಯವರು. ಸಾಮಾನ್ಯ ದಿನಗೂಲಿ ಕಾರ್ಮಿಕ. ಗಾರೆ ಕೆಲಸ ಮಾಡಿಕೊಂಡಿರೋ ಇವರು ಕಳೆದ ಹಲವಾರು ವರ್ಷಗಳಿಂದ ಇಂತಹ ವಿಭಿನ್ನ ವೇಷಗಳನ್ನ ಹಾಕ್ತಾ ಬಂದಿದ್ದಾರೆ. ಅಲ್ಲದೆ ಉಡುಪಿಯಲ್ಲಿ ನಡೆದ 2 ದಿನಗಳ ಅಷ್ಟಮಿ ಆಚರಣೆಯ ಸಮಯದಲ್ಲಿ ಜಿಲ್ಲೆಯ ಹಲವೆಡೆ ಸಂಚರಿಸುವ ರವಿ ಕಟಪಾಡಿ ಹಾಗೂ ಅವರ ತಂಡ ಸಾರ್ವಜನಿಕರು ಹಾಗೂ ದಾನಿಗಳಿಂದ ಸಂಗ್ರಹಿಸಿದ ಹಣವನ್ನ ಬಡ ಹಾಗೂ ಅನಾರೋಗ್ಯ ಮಕ್ಕಳಿಗೆ ನೀಡುತ್ತಾ ಬಂದಿದ್ದಾರೆ. ಪ್ರತಿ ವರ್ಷ ಶ್ರೀಕೃಷ್ಣ ಜನ್ಮಾಷ್ಟಮಿಗೆ ವೇಷ ಪಡೆದು ಜೋಕ್ಲೆ ಕಾಸ್ಕೊರೊಂದುತ್ತ ಅಂಡ ಇತ್ಯತೆ ಎಂಚೊಂಡು ಬಂಡ ಜನಕ್ಕಲು ಯಾನ್ ಯಾಪಲ್ಲ ಎದುರಿಸಿಕೊಂಡ ಕೆಲವರು ಎಂಕೊಂಜಿ 500, 1,000, 2,000 ರೂಪಾಯಿ ಕಾಸ್ಕೊರ್ದು ಪೋಂದುತ್ತೇರು. ಈರು ಮಲ್ಪುನ ಎಡ್ಡೆ ಕೆಲಸಕ್ಕೆ ಎಂಕಲೊಂಜಿ ಕಿಂಚಿತ್ತು ಪಣದು ಕೊರೊಂದುತ್ತೇರು. ಅವು ಕಾಸನ್ನು ಪೂರ ಏನು ಅಕೌಂಟ್ ಪಾಡ್ದು ಬಂದುತ್ತೆ. ಬೊಕ್ಕ ಸ್ಟೇಜ್ ಡೇರ್ಲ ಏನನ್ನು ಸನ್ಮಾನ ಎತ್ತೆರಡ ಅಕಲ್ ಕೊರನೆ ಕಾಸನ್ನು ಅಂಚನೆ ಪಂಡ ಜನಕ್ಕಲು ನಮ್ಮ ಟೀಮ್ದ ಮಿತ್ತು ಮಸ್ತು ಒಂಜಿ ನಂಬಿಕೆ ದಿತ್ತೇರು. ಅಂಚಸ್ರದ್ದು ಎಂಕಲಿಗೆ ಅಷ್ಟಮಿ ಕರಿಂಡಲ್ಲ ಎಂಕಲು ಕಾಸು ಕೊರೊಂದುತ್ತ ದಯಪಂಡ ಕೆಲವಿಲ್ಲ ಪೋನಾಗ ಎಂಕಲು ಅಗಲಿಗೆ ಫೋಟೋ ದೆಪ್ಪುನ ಏನೆಲ್ಲ ಮಲ್ತೊಂದಿತ್ತು ಅಗಲ್ಲ ಕಷ್ಟಕ್ಕೊಂದು 25,000, 50,000 ಅಂಚೆ ಬರೋ ಕೊರದು ಬರೋಂದುತ್ತ. ಬೊಕ್ಕ ಲಾಸ್ಟಿಗೆ ಎಂಕಲಿಗೆ ಡೆಲ್ಲಿ ಪೋಯಿನದ ಸಿಕ್ಕಿನ ಕಾಸು ಮೈಸೂರು ಸಿಕ್ಕಿನ ಕಾಸನ್ನು ಪೂರ ಒಟ್ಟು ಮಲ್ತೆ ಸಾಧಾರಣ 2,40,000 ರೂಪಾಯಿ ಮಟ್ಟ ಒಟ್ಟು ಮಲ್ತಿದ್ದಿತ್ತಿನ ದುಡ್ಡು ಕೋಡೆದ ಒಂಜಿ ದಿನ ಉದ್ಯಾವರದ ಒಂಜಿ ಅಜ್ಜಿನಿಲ್ಲ ಬೋದು ಒಂಜಿ 25,000 ರೂಪಾಯಿ ಕೊರಿಯ ಅಂಚನೆ ಇನ್ನು ಅಂಕಲ್ನ ಪೇಟೆ ಬಿಟ್ಟು ಬಬ್ಬು ಸ್ವಾಮಿ ಕೊರಗಜ್ಜನ ಕ್ಷೇತ್ರಡು 6 ಜೋಕ್ಲೆ ಕೊರಿಯ ಮಸ್ತು ಖುಷಿ ಅವನು ದಯಪಂಡ ಈ ಕಾಸು ಪೂರ ಜನಕುಲ್ನ ಆಗಲಿ ಅಂಕಲ್ ಮಿತ್ತ ನಂಬಿಕೆ ದೀದು ಕೊಡ್ತೀನ ಕಾಸು ಇಜ್ಜಿನ್ಯಾನು ಅಷ್ಟಮಿಗೆ ಒಂಜಿ ವೇಷ ಪಡೆದು 2 ದಿನ ತಿರುಗದೆ ಅನ್ನೋ ದೋಸ್ನಾಗಲು ಒಟ್ಟು ಮಲ್ತಿನ ಕಾಸನ್ನು ಕೊರೊಂದುತ್ತ. ಈ ರೀತಿ ವೇಷ ಹಾಕಿ ಸಂಗ್ರಹಿಸಿದ ಹಣದಲ್ಲಿ ಒಂದು ನಯಾ ಪೈಸೆಯನ್ನು ರವಿ ಇದುವರೆಗೂ ತನ್ನ ಸ್ವಂತಕ್ಕೆ ಖರ್ಚು ಮಾಡಿದವರಲ್ಲ. ಕೃಷ್ಣ ಜನ್ಮಾಷ್ಟಮಿಗೆ ವೇಷ ಧರಿಸಿ ಹಣ ನೀಡ್ತಾ ಇದ್ದ ರವಿ ಕಟಪಾಡಿ ಈ ಬಾರಿ ಸಂಘ ಸಂಸ್ಥೆಗಳು ಸನ್ಮಾನ ಮಾಡಿದ ಸಂದರ್ಭ ನೀಡಿದ ಹಣ ಹಾಗೂ ದಾನಿಗಳು ತಮ್ಮ ಅಕೌಂಟ್ಗೆ ಕಳಿಸಿದ ಹಣವನ್ನ ಒಟ್ಟು ಸೇರಿಸಿ 2 ಲಕ್ಷ ರೂಪಾಯಿಯನ್ನ ಅನಾರೋಗ್ಯ ಪೀಡಿತ ಮಕ್ಕಳಿಗೆ ನೀಡಿದ್ದಾರೆ. ಸಹಾಯಧನವನ್ನ ಫಲಾನುಭವಿಗಳಿಗೆ ಹಸ್ತಾಂತರಿಸುವ ಕಾರ್ಯಕ್ರಮ ಕಟಪಾಡಿ ಪೇಟೆ ಬಿಟ್ಟು ಶ್ರೀ ಬಬ್ಬುಸ್ವಾಮಿ ದೇವಸ್ಥಾನದಲ್ಲಿ ನಡೆಯಿತು. ಈ ಮೂಲಕ ರವಿ ಮತ್ತೊಮ್ಮೆ ದೀನದಲಿತರ ಬಾಳಿನ ನಿಜವಾದ ರವಿಯಾಗಿ ಬೆಳಗಿದ್ದಾರೆ. ರವಿ ಫ್ರೆಂಡ್ಸ್ ಕಟ್ಪಾಡಿ ಎಂಬ ಒಂದು ಬಲಿಷ್ಠ ತಂಡ. ಈ ತಂಡದ ಬಗ್ಗೆ ವಿಶ್ಲೇಷಣೆ ಬೇಕಾಗಿಲ್ಲ, ಜಗತ್ ಪ್ರಸಿದ್ಧವಾಗಿದೆ. ಕಾರಣ ಇಷ್ಟೇ, ತಾವು ವೇಷ ಹಾಕಿ ದುಡಿದಂತಹ ಹಣದಲ್ಲಿ ಅಶಕ್ತ ಮಕ್ಕಳಿಗೆ, ರೋಗದಿಂದ ಬಳಲುತ್ತಿರುವಂತಹ ಮಕ್ಕಳಿಗೆ ಶಸ್ತ್ರಚಿಕಿತ್ಸೆಗೋಸ್ಕರ ಅವರಿಂದಾದಷ್ಟು ಮೌಲ್ಯವನ್ನು ಕೊಟ್ಟು ಇಷ್ಟವರೆಗೆ ಅವರ ಹೆಸರನ್ನು ಸಂಪಾದನೆ ಮಾಡಿದ್ದಾರೆ. ಇವತ್ತಿನ ದಿನದಲ್ಲಿ ಶ್ರೀ ಕ್ಷೇತ್ರ ಪೇಟೆ ಬಿಟ್ಟು ಕಡಪಾಡಿಯಲ್ಲಿ 2 ಮಕ್ಕಳಿಗೆ 1 ಲಕ್ಷ ರೂಪಾಯಿ ಮೌಲ್ಯವನ್ನು ಕೊಡಬೇಕೆಂಬ ಒಂದು ಕಾರ್ಯಕ್ರಮ ಇಲ್ಲಿ ಇದೆ ಎಂದು ಹೇಳಿಕೊಂಡಾಗ ನಮ್ಮ ಅಧ್ಯಕ್ಷರು ಭಾಳ ಸಂತೋಷದಿಂದ ಒಪ್ಪಿಕೊಂಡರು. ಈಗಾಗಲೇ ಆ 1 ಲಕ್ಷ ರೂಪಾಯಿ ಮೌಲ್ಯವನ್ನು ಆ ಮಕ್ಕಳಿಗೆ ಹಸ್ತಾಂತರಿಸಲಾಯಿತು. ಈ ತಂಡ ರವಿ ಫ್ರೆಂಡ್ಸ್ ಕಟ್ಪಾಡಿ ಎಂಬ ಈ ತಂಡ 7 ವರ್ಷದಿಂದ ಸುಮಾರು 89 ಲಕ್ಷಕ್ಕೂ ಮಿಕ್ಕಿದ ಒಂದು ಮೌಲ್ಯವನ್ನು ಅನಾರೋಗ್ಯದಿಂದ ಪೀಡಿತರಂತಹ ಮಕ್ಕಳಿಗೆ ಹಂಚಿದ್ದಾರೆ. ಅವರು ಕೊಟ್ಟಂತಹ ಮೌಲ್ಯಕ್ಕೆ ಪ್ರಾರಂಭದಲ್ಲಿ ಕೇವಲ 3 ತಂಡ ಕಟ್ಟಿಕೊಂಡು ಶುರುವಾದ ಇವರ ಸಮಾಜ ಸೇವೆ ಇಂದು ರವಿ ಮತ್ತು ಫ್ರೆಂಡ್ಸ್ ಕಟಪಾಡಿ ಅನ್ನೋ ಸಂಸ್ಥೆಯನ್ನೇ ಹುಟ್ಟುಹಾಕಿದೆ. ಮುಂದಿನ ದಿನಗಳಲ್ಲಿ ದಾನಿಗಳಿಂದ 1 ಕೋಟಿ ರೂಪಾಯಿಗೂ ಮೀರಿ
ಹಣವನ್ನ ಸಂಗ್ರಹಿಸಿ ಅದನ್ನ ಬಡವರಿಗೆ ನೀಡುವ ಪುಣ್ಯದ ಕಾರ್ಯವನ್ನ ಕೂಡ ಹೊಂದಿದ್ದಾರೆ. ಈಗಾಗಲೇ ಇವರ ತಂಡ ಕಾರ್ಯೋನ್ಮುಖವಾಗಿದೆ. ಸಮಾಜ ಸೇವೆಯ ಮಾನವೀಯ ಕಾರ್ಯಕ್ಕೆ ಕೈಜೋಡಿಸಲು ಇಚ್ಛಿಸುವ ದಾನಿಗಳು ಇವರ ಗೂಗಲ್ ಪೇ ನಂಬರ್ ಹಾಗೂ ಅಕೌಂಟ್ ನಂಬರ್ಗೆ ಹಣವನ್ನ ಹಾಕಬಹುದಾಗಿದೆ. ಪ್ರಮೋದ್ ಸುವರ್ಣ ಕಟಪಾಡಿ, ನಮ್ಮ ಕುಡ್ಲ ನ್ಯೂಸ್ 24/7.